ಇವತ್ತು ಒಂದು ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು. ಈ ಜಿಲ್ಲೆ ಹೇಳುವಾಗ ನಾವು ಖಂಡಿತ ಒಂದು ಯಕ್ಷಗಾನದ ಎಂಬುದನ್ನು ನಾವು ಉಲ್ಲೇಖ ಮಾಡ್ತೇವೆ. ಹೀಗೆ ಉಲ್ಲೇಖ ಮಾಡುವಾಗ ಒಮ್ಮೆ ನೋಡಲಿ, ಇಡೀ ನಮ್ಮ ತೆಂಕುತಿಟ್ಟು ಬಡದಿಟ್ಟನ್ನು ತೆಗೆದು ನೋಡಿದರೆ ಇವತ್ತು ಬಂಟರು ಕೊಟ್ಟಂಥ ಕೊಡುಗೆ ಯಕ್ಷಗಾನಕ್ಕೆ ಎಂಥ ಬಹಳ ದೊಡ್ಡ ಒಂದು ಕೊಡುಗೆ ಎಂಬುದನ್ನು ನೋಡಿ. ನಾವೊಂದು ಕಲಾವಿದರಾಗಿ ಇರ್ಬೋದು, ಇವತ್ತು ಕಲಾವಿದರಾಗಿ ತೆಂಕುತಿಟ್ಟು ಬಡದಿಟ್ಟಿನಲ್ಲಿ ಅದೆಷ್ಟು ನಮ್ಮ ಕಲಾವಿದರು, ನಮ್ಮ ಜನಾಂಗದವರು ಇವತ್ತು ವೇದಿಕೆಯಲ್ಲಿ ಮಿಂಚಿ ಹೋಗಿದ್ದಾರೆ. ಇವತ್ತು ಎಷ್ಟು ಜನ ಈಗ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನಿಸಿ. ಅದಕ್ಕಿಂತ ಮುಖ್ಯವಾಗಿ ಸಂಘಟನೆಯಲ್ಲಿ ಇಡೀ ಯಕ್ಷಗಾನವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಗಟ್ಟಿಯಾಗಿ ಕಟ್ಟುವಲ್ಲಿ ಸಂಘಟಕರಾಗಿ ತೆಂಕುತಿಟ್ಟನ್ನು ತೆಗೆದು ನೋಡಿದರೆ ಅದು ಕಲ್ಲಾಡಿ ಕೊರಗಿ ಶೆಟ್ಟಿ ಇರ್ಬೋದು, ಅವರ ಮಗ ವಿಠ್ಠಲ್ ಶೆಟ್ಟಿ ಅವರು ಇರ್ಬೋದು, ಈಗ ನಮ್ಮ ಎದುರಿನಲ್ಲಿರುವಂಥ ದೇವಪ್ರಸಾದ್ ಶೆಟ್ಟಿ ಅವರು ಇರ್ಬೋದು. ಈ ಮೂರು ತಲೆಮಾರಿನಲ್ಲಿ ಒಂದು ಇಡೀ ನಮ್ಮ ತೆಂಕುತಿಟ್ಟು ಯಕ್ಷಗಾನಕ್ಕೆ ಯಾವ ರೂಪವನ್ನು ಸಂಘಟನೆಯ ಮುಖಾಂತರ ಕೊಟ್ಟಿದ್ದಾರೆ ಎಂಬುದನ್ನು ನೋಡಿ. ಇವತ್ತು ತೆಂಕುತಿಟ್ಟಿನ ಸಂಘಟನೆಯಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟವರು ಯಾರು ಕೇಳಿದರೆ ಬಂಟರ ಜನಾಂಗ ಎಂಬುದನ್ನು ನಾವು ಮರೆಯಬಾರದು. ಅದೇ ರೀತಿ ಬಡಗುತಿಟ್ಟನ್ನು ತೆಗೆದು ನೋಡಿದರೆ ಅದು ಕಲಾವಿದರಾಗಿ ಅದೆಷ್ಟು ಜನ ಮಿಂಚಿದ್ದಾರೆ. ಸಂಘಟನೆಯನ್ನು ತೆಗೆದು ನೋಡಿದರೆ ಅದು ಸೋಮನಾಥ ಹೆಗ್ಡೆ ಅವರು ಇರ್ಬೋದು, ಅವರ ಮಗ ಕಿಶನ್ ಹೆಗ್ಡೆ ಅವರು ಇರ್ಬೋದು, ಕರುಣಾಕರ್ ಶೆಟ್ಟಿ ಅವರು ಇರ್ಬೋದು, ಧನಂಜಯರು ಇರ್ಬೋದು. ಇಂಥ ಹಲವು ವ್ಯಕ್ತಿಗಳನ್ನು ನಾನು ಸಂಘಟನೆಯಲ್ಲಿ ಹೇಳ್ತಾ ಹೋಗ್ಬೋದು. ಅದೆಷ್ಟು ಮೇಳಗಳನ್ನು ಕಟ್ಟಿಕೊಂಡು, ಅದೆಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟುಕೊಂಡು ಇಡೀ ನಮ್ಮ ತೆಂಕುತಿಟ್ಟು ಬಡದಿಟ್ಟು ಕಲೆಯನ್ನು ನಮ್ಮ ಜಿಲ್ಲೆಯಲ್ಲಿ ಒಂದು ಇಷ್ಟು ವಿಶ್ವಮಟ್ಟದಲ್ಲಿ ಕೊಂಡೋಗಲಿಕ್ಕೆ ನಮ್ಮ ಬಂಟರ ಕೊಡುಗೆ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರ ಒಟ್ಟಿಗೆ ಶಾಸ್ತ್ರೀಯವಾದಂಥ ಬದುಕನ್ನು ತೆಗೆದು ನೋಡಿದರೂ ಯಾವ ಶಾಸ್ತ್ರೀಯ ನಮ್ಮ ದೇಶದ ನೃತ್ಯಗಳಿರಲಿ, ಯಾವ ಪಕ್ಕವಾದ್ಯಗಳಿರಲಿ ಅಥವಾ ಸಂಗೀತಗಳಿರಲಿ, ನಮ್ಮ ಜನಾಂಗ ಎಷ್ಟು ಸಾಧ್ಯತೆ ಅಷ್ಟು ಅದನ್ನೆಲ್ಲ ಕೊಡುಗೆಯನ್ನು ಕೊಡ್ತಾ ಬಂದವರು. ಇವತ್ತು ಸಿನಿಮಾ ರಂಗವನ್ನು ತೆಗೆದು ನೋಡಿದರೆ, ಇವತ್ತು ಪ್ರದರ್ಶನ ಕಲೆಯಲ್ಲಿ ತೆಗೆದು ನೋಡಿದರೆ ಅದೆಷ್ಟು ದಿಗ್ಗಜರು, ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ, ಅದೆಷ್ಟು ದಿಗ್ಗಜರು ಇವತ್ತು ಸಾಂಸ್ಕೃತಿಕವಾದ ಬದುಕಿಗೆ ಎಂತೆಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ನೋಡಬೇಕು. ಈಗ ನಮ್ಮದೇ ಇರಲಿ, ಆಳ್ವಾಸ್ ನುಡಿಸಿರಲಿ, ಆಳ್ವಾಸ್ ವಿರಾಸತ್ತಿರಲಿ, ಇದೂ ಕೂಡ ನಮ್ಮ ರಾಜ್ಯ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ ನಮ್ಮದೇ ಆದಂಥ ಕೊಡುಗೆಯನ್ನು ಸಾಂಸ್ಕೃತಿಕವಾದ ಬದುಕಿಗೆ, ಈ ಭಾಷೆಗೆ, ಈ ಮಣ್ಣಿಗೆ ಬಹಳಷ್ಟು ಕೊಡ್ತಾ ಬಂದಿದ್ದೇವೆ. ಇದೇ ರೀತಿ ಇವತ್ತು ನಮ್ಮ ಐಕಳ ಹರೀಶ್ ಶೆಟ್ಟಿ ಇರಲಿ ಅಥವಾ ಬೊಂಬಾಯಿ ಅಂತ ಮಹಾನಗರದಲ್ಲಿ ವಿಜಯ್ ಶೆಟ್ಟಿ ಅಂತ ಒಂದು ವ್ಯಕ್ತಿ ಇರ್ಬೋದು. ಇಂಥ ಹಲವು ವ್ಯಕ್ತಿಗಳ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ಬೋದು. ಪ್ರತಿಯೊಬ್ಬರೂ ಈ ಜಿಲ್ಲೆಯಲ್ಲಿರ್ಬೋದು, ಈ ರಾಜ್ಯದಲ್ಲಿರ್ಬೋದು, ಇಡೀ ಒಂದು ವಿಶ್ವದಲ್ಲಿರ್ಬೋದು, ಎಲ್ಲಿ ನಮ್ಮ ಜನಾಂಗದವರಿದ್ದಾರೆ ಅಲ್ಲಿ ಎಲ್ಲರೂ ಸಾಂಸ್ಕೃತಿಕವಾದಂಥ ಬದುಕಿಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟುಕೊಂಡು ಇದ್ದವರು. ಇಂಥ ಸಮಯದಲ್ಲಿ ವಿಶ್ವ ಬಂಟರ ಸಮ್ಮೇಳನವನ್ನು ಬಿಡುವಾಗ ನಾವು ಕ್ರೀಡೆಯನ್ನು ಮತ್ತು ಸಾಂಸ್ಕೃತಿಕವಾದಂಥ ಬದುಕನ್ನು ಬಿಟ್ಟು ನಮ್ಮ ಬದುಕೇ ಇಲ್ಲ. ನಮ್ಮಲ್ಲಿ ಕ್ರೀಡಾ ಮನೋಭಾವ ಇದೆ. ಆದ್ದರಿಂದಲೇ ಅಂಥ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದದ್ದರಿಂದಲೇ ನಾವು ಜೀವನದಲ್ಲಿ ಇಂಥ ಪ್ರಸಿದ್ಧಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿ ಇವತ್ತು ಸಾಂಸ್ಕೃತಿಕವಾದಂಥ ಒಂದು ಸೌಂದರ್ಯ ಪ್ರಜ್ಞೆ ಇದ್ದದ್ದರಿಂದ, ಇಡೀ ನಮ್ಮಲ್ಲಿರುವಂಥ ವಿಶಾಲವಾದಂಥ ಮನೋಧರ್ಮದಿಂದ ಮತ್ತು ಆ ಸಾಂಸ್ಕೃತಿಕವಾದಂಥ ಒಂದು ಕಣ್ಣು ನಮ್ಮೊಳಗೆ ಇದ್ದದ್ದರಿಂದ ನಮ್ಮ ಬದುಕೇ ಒಂದು ಬಹಳ ಚಂದದ ಒಂದು ಬದುಕು. ಆದ್ದರಿಂದ ಇವತ್ತು ಇದಕ್ಕೆ ಅರ್ಥಪೂರ್ಣವಾಗುವಾಗೆ ವಿಶ್ವ ಬಂಟರ ಸಮ್ಮೇಳನವನ್ನು ಮಾಡುವಾಗ ಕ್ರೀಡೆಗೆ ಮತ್ತು ಸಾಂಸ್ಕೃತಿಕ ಬದುಕಿಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಮಾಡಿದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದರ ಹಿಂದೆ ನಾನು ಖಂಡಿತ ಎಲ್ಲರೂ ಹೇಳುವಾಗೆ ನಾನೂ ಕೂಡ ಐಕಳ ಹರೀಶ್ ಶೆಟ್ಟಿರವರ ಒಂದು ಸಂಘಟನೆ, ಅವರ ಇಡೀ ಒಂದು ಒಟ್ಟು ಮಾಡುವಂಥ ಚಾತುರ್ಯತೆ, ದಾನಿಗಳಿಂದ ದಾನವನ್ನು ಬೇಡಿಕೊಂಡು ನಮ್ಮ ಇಡೀ ಒಂದು ಸಮುದಾಯಕ್ಕೆ ಮತ್ತು ನಮ್ಮ ಇಡೀ ಸಮಾಜಕ್ಕೆ ಕೊಡುವಂಥ ಕೆಲಸ ಇದು ಬಹಳ ಮೆಚ್ಚುವ ಕೆಲಸ. ಇದರ ಹಿಂದೆ ಇದ್ದಂಥ ಎಲ್ಲರೂ, ಅದರಲ್ಲೂ ಇವತ್ತಿನ ಸಾಂಸ್ಕೃತಿಕ ವೈಭವದಲ್ಲಿ ಬಹಳ ಮುಖ್ಯವಾಗಿ ಬಂಟ್ವಾಳದ ನಮ್ಮ ಚಂದ್ರಶೇಖರ್ ಶೆಟ್ಟಿರವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟುಕೊಂಡು ಈ ಸಂಘಟನೆ ಮಾಡುವವರಿದ್ದಾರೆ. ಎಲ್ಲರಿಗೂ ನಾನು ಕೈ ಮುಗಿದುಕೊಂಡು ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿ ಬರಲಿ ಅಂತ ಹೇಳಿಕೊಂಡು, ನಮಗೆ ನಮ್ಮ ಜನಾಂಗಕ್ಕೆ ಯಾವಾಗಲೂ ಆ ದೈವದೇವರುಗಳ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ. ಇದೇ ನಮ್ಮ ಮನೋಧರ್ಮ ನಮ್ಮ ವಿಶ್ವದಲ್ಲಿ ಸೂರ್ಯಚಂದ್ರ ಇರುವಷ್ಟು ಕಾಲ ನಮ್ಮ ಬದುಕಿನಲ್ಲಿ ಇರಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ.
ವಂದನೆಗಳು. ವಿಶ್ವ ಭಟ್ಟರ ಸಮ್ಮೇಳನದ 2ನೇ ದಿನ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈಭವ. ಈ ಶುಭಾರಂಭದ ಕಾರ್ಯಕ್ರಮಕ್ಕೆ ಧನ್ಯವಾದದ ಚುಕ್ಕೆಯನ್ನು ನೀಡುವುದಕ್ಕೆ ನಮ್ಮ ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರು ನಮ್ಮೆದು. ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆ ಈ ಒಂದು ವೇದಿಕೆಡು ಜಾಗತಿಕ ಬಂಟರ ಸಂಘದ ಪ್ರಮುಖವಾದ ಕಾರ್ಯಕ್ರಮ ವಿಶ್ವ ಬಂಟರ ಸಮ್ಮೇಳನದ 2ನೇ ದಿನದ ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಉದ್ದೀಪನ ಮಾಡ್ತದೆ. ಒಂದು ಎಡ್ಡೆ ಸಂದೇಶನು ನಮ್ಮ ಮಾತಾ ಇಡೀ ಸಮಾಜಕ್ಕೆ ಕೊರ್ನ ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಮೂಡಬಿದ್ರೆ ಆಳ್ವಾಸ್ ಸಂಸ್ಥೆದ ಪ್ರಮುಖರಾಯನ ಮೋಹನ್ ಆಳ್ವರಿಗೆ ಸೇರಿದಿನ ಮಾತಾ ಬಂಧುಗಳ ಪರವಾದ ಸಂಘಟಕ ಪರವಾದ ವಿಶೇಷವಾದ ಸೊಲ್ಮೇಲೆ ಗೌರವಾನ್ವಿತರೆ. ನಮ್ಮ ಮಹಾದಾನಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು ನಮ್ಮ ಮಾತಾ ಕಾರ್ಯಕ್ರಮಗಳ ನಂಗೆ ಪ್ರೇರಣಾ ಶಕ್ತಿ ಇನ್ನಿತ ಕಾರ್ಯಕ್ರಮಗಳ ನಮ್ಮೊಟ್ಟಿಗೆ ಮಿತ್ತ ಚಾವಡು ಉಪಸ್ಥಿತರಲ್ಲಿ ಅರೆಗಳ ಸೇರಿದಿನ ಮಾತಾ ಬಂಧುಗಳ ಪರವಾದ ಸಂಘಟಕರ ಪರವಾದ ಸೊಲ್ಮೇಲೆ ನಮ್ಮ ಇನ್ನಿತ ಕಾರ್ಯಕ್ರಮದ ಗುರ್ಕಾರ್ ಮೇನ್ ವಹಿಸನ್ನಾರು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗುರ್ಕಾರ್ ಕೋಡದ ದಿನೊಟ್ಟು ಕ್ರೀಡಾ ಸಂಗಮ ಪಡೆದ ಸರಿಸುಮಾರು 30,000 ಮಿತ್ತು ಜನಗಳನ್ನು ಒಟ್ಟು ಮಲ್ಪೆರೆಗೆ ಒಂದು ಮಲ್ಲ ಶಕ್ತಿ ಅದು ನಮ್ಮೊಟ್ಟುತ್ತದೆ. ಈ ಕಾರ್ಯಕ್ರಮದ ಗುರ್ಕಾರ್ ಮೇನ್ ವಹಿಸನ ಐಕಳ ಹರೀಶ್ ಶೆಟ್ರು ಅಂಚನೆ ಚಂದ್ರಿಕಾ ಹರೀಶ್ ಶೆಟ್ರಿಗಳ ಸೇರಿದಿನ ಮಾತಾ ಬಂಧುಗಳ ಪರವಾದ ವಿಶೇಷವಾಗಿ ನಾ ಸೊಲ್ಮೇಲೆ ಗೌರವಾನ್ವಿತರೆ. ನಮ್ಮೊಟ್ಟಿಗೂ ನನ್ನೋರಿ ಬಿನ್ನೆರಾದ ಉಪ್ಪಿನ ಸುಚರಿತಾ ಶೆಟ್ರು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಗುರ್ಕಾರ್ಲಂದು ನಂಗೆ 2 ದಿನಲ ಸರಿ 30,000 ಅಲೆನು ಕೊರ್ದು ನಂಗೆ ಬಾಜಲುನು ತಣಿಸಾಯಿರ ಕಾರಣಕರ್ತರ ಏನ ಸುಚರಿತಾ ಶೆಟ್ರಿಗಳ ಈ ಸಂದರ್ಭಡು ಸೊಲ್ಮೆ ಸಂದವನ್ನುಲ್ಲ ಅಂಚನೆ ನಮ್ಮೊಟ್ಟು ಬಿನ್ನೆರಾದ ಉಪ್ಪನ ಅಶೋಕ್ ಶೆಟ್ರು ನಮ್ಮ ಒಕ್ಕೂಟದ ದಾನಿಲಾಂದು ಅರೆಗಳ ಈ ಸಂದರ್ಭಡು ಸೊಲ್ಮೆ ಸಂದಾದು ನನ್ನೋರಿ ಬಿನ್ನೆರಾದ ಉಪ್ಪನಾರು ಪುರುಷೋತ್ತಮ ಪಿ ಶೆಟ್ರು ನಮ್ಮ ಮಾತಾ ಕಾರ್ಯಕ್ರಮಗಳ ಪ್ರೇರಣಾ ಶಕ್ತಿ ಅದು ನಮ್ಮೊಟ್ಟು ಉಡುಪಿ ಬಂಟರ ಸಂಘದ ಗುರ್ಕಾರ್ಲಂದು ಅರೆಗಳ ಈ ಸಂದರ್ಭ ಸೊಲ್ಮೆ ಸಂದಾದು ನಮ್ಮೊಟ್ಟು ನನ್ನೋರಿ ನಮ್ಮ ಒಕ್ಕೂಟದ ದಾನಿಯಾದ ಪಂಜುರ್ಲಿ ಸಮೂಹ ಹೋಟೆಲ್ ಸಮೂಹ ಸಂಸ್ಥೆದ ಮುಖ್ಯಸ್ಥರು ರಾಜೇಂದ್ರ ಶೆಟ್ಟರು ನಮ್ಮೊಟ್ಟುಲ್ಯರು ಅರೆಗಳ ಈ ಸಂದರ್ಭ ಸೊಲ್ಮೆ ಸಂದಾದು ನಮ್ಮ ಆತ್ಮೀಯರು ಮಟ್ಟಾರು ರತ್ನಾಕರ ಹೆಗಡೆಯರು ನಮ್ಮೊಟ್ಟುಲ್ಯರು ಅರೆಗಳ ಈ ಸಂದರ್ಭ ಸೊಲ್ಮೆ ಸಂದಾದು ನಮ್ಮ ಮಾತಾ ಪದಾಧಿಕಾರಿಗಳು ಒತ್ತು ಗುರುಕರ್ರಾದ ಉಪ್ಪನ ಕರೆಯ ವಿಶ್ವನಾಥ ಶೆಟ್ರು ಪಣೋದ ಗುರುಕರಾಯಿನ ಉಳ್ತೂರು ಮೋಹನ್ದಾಸ್ ಶೆಟ್ರು ಮೋಹನ್ ರೈಲು ನಮ್ಮ ಸಾಂಸ್ಕೃತಿಕ ವೈಭವದ ಸಂಚಾಲಕರನ್ನ ಚಂದ್ರ ಶೆಟ್ರು ಮಾತಾ ಈ ಸಂದರ್ಭದ ಉಪ್ಪನ ಪದಾಧಿಕಾರಿಗಳ ಸೊಲ್ಮೆ ಸಂದಾದು ನಮ್ಮೊಟ್ಟಿಗೂ ಮಸ್ತ್ ಜನನ ಚಲನಚಿತ್ರ ನಟ ನಟಿಯರು ಇತ್ತೇನೆ ಬತ್ತು ಕುಲ್ಲಿದರು ಅಗಲೆಗಳ ಈ ಸಂದರ್ಭಡು ವಿಶ್ವ ಬಂಟರ ಸಮ್ಮೇಳನ ಸಮಿತಿದ ಪರವಾದಿಯನ್ನು ಸೊಲ್ಮೆ ತಂದಾದು ಸೇರಿದಿನ ಮಾತಾ ಬಂಧುಲೆಗೆ ಪತ್ರಕರ್ತರಿಗೆ ಮಾಧ್ಯಮ ಬಂಧುಗಳಿಗೆ ದೃಶ್ಯ ಮಾಧ್ಯಮಗಳಿಗೆ ಮಾತೆರೆಗಳ ಸೊನ್ನೆ ಸಂದಾದು ಈ ಕಾಂಡೆಡ್ದು ಬಯ್ಯ ಮುಟ್ಟ ನಡಪನ ಸಾಂಸ್ಕೃತಿಕ ಸ್ಪರ್ಧೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳ ಕೋಡದ ಕ್ರೀಡಾ ಕಾರ್ಯಕ್ರಮ ನಿಗಲಿ ಎಂಚ ಯಶಸ್ಸು ಮಲ್ತು ಕೊರಿಯರು ಅಂಚನೆ ಇನ್ನಿತ ಕಾರ್ಯಕ್ರಮ ಯಶಸ್ಸು ಮಲ್ಪಡು ಪಡೆದು ಭಿನ್ನಪ ಮಾಡ್ತದೆ ನಿಗಲೆ ಮಾತಾಡ ನಾನು ಅವರೇ ಸೊಲ್ಮೆ ನಮ್ಮೊಟ್ಟಿಗೂ ಮಾಜಿ ಶಾಸಕರು ಗೌರವಾನ್ವಿತರು ಹಿರಿಯರೇನ ಬಸರು ಅಪ್ಪಣ್ಣ ಹೆಗ್ಡೆರು ಅರೆಗಳ ಮಾತೆರೆಲ್ಲ ಕೈ ಚಾಟಿ ತತ್ತದ ಅರೇನು ವಿಶೇಷವಾದ ಒಂದು ಅಭಿನಂದನೆ ಕೊರದು ಪ್ರೀತಿಪೂರ್ವಕವಾದ ಅರೇನು ಸ್ವಾಗತ ಮಾಡ್ತಂದಿಲ್ಲ. ಆತ್ಮೀಯರೇ, ನಮ್ಮ ಜೊತೆ ಹಿರಿಯರು ನಮ್ಮೆಲ್ಲರ ಹೆಮ್ಮೆಯ ಮಾಜಿ ಶಾಸಕರು ಅಪ್ಪಣ್ಣ ಹೆಗ್ಡೆಯವರು ಜೊತೆಯಾಗಿದ್ದಾರೆ. ತಮ್ಮ ಇಳಿ ವಯಸ್ಸಿನಲ್ಲೂ ಈ ಸಮಾಜ ಸೇವೆಯ ತುಡಿತ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಪ್ರೇರಣೆಯಾಗ್ತದೆ ಅಂಥೇಳಿ ಒಂದು ದೊಡ್ಡ ಚಪ್ಪಾಳೆ ಬೇಕು. ಅಪ್ಪಣ್ಣ ಹೆಗ್ಡೆಯವರು ಶಾಸಕರಾಗಿ ಈ ರಾಜ್ಯದ ಜನಪ್ರತಿನಿಧಿಯಾಗಿ ಶೋಭಿಸಿದಂತಹ ನಾಯಕ. ತನ್ನ ಊರಿನ ಏಳಿಗೆಗೆ ನಾಡಿನ ಬೆಳವಣಿಗೆಗೆ ದೊಡ್ಡ ಕಾಣಿಕೆಯನ್ನು ಕೊಟ್ಟಂತಹ ಅಪ್ಪಣ್ಣ ಹೆಗ್ಡೆಯವರಿಗೆ ಈ ವೇದಿಕೆಯಲ್ಲಿ ಗೌರವ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ಸನ್ಮಾನ್ಯ ಅಪ್ಪಣ್ಣ ಹೆಗ್ಡೆಯವರು ಮಾಜಿ ಶಾಸಕರಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವಿಶ್ವ ಬಂಟರ ಸಮ್ಮೇಳನದ ಸಾಂಸ್ಕೃತಿಕ ವೈಭವದ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ಗೌರವ ಸನ್ಮಾನ.
ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಸಭಾ ಕಾರ್ಯಕ್ರಮ ಸದ್ಯಕ್ಕೆ ಮುಗೀತದೆ. ಮತ್ತೆ ಮಧ್ಯಾಹ್ನ ಸಂಜೆ ಸಮಾರೋಪ ಸಮಾರಂಭ. ತಾವೆಲ್ಲರೂ ಉಪಸ್ಥಿತರಿದ್ದು ಮಧ್ಯಾಹ್ನದ ಊಟ, ರಾತ್ರಿಯ ಊಟವನ್ನು, ಪ್ರೀತಿ ಭೋಜನವನ್ನು ಸ್ವೀಕರಿಸಿ ಹೋಗಬೇಕು ಅಂತೇಳಿ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ವಿನಂತಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ನಮಸ್ಕಾರ. ಶುಭಂ. हाल हाल चे हाल 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 चेक चेक हाल 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 मॉनिटर कर लेंगे. हाल 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 हल 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 ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ವಿಶ್ವ ಬಂಟರ ಸಮ್ಮೇಳನ 2023 ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಲೋಕವೊಂದು ತೆರೆದುಕೊಳ್ಳುವಂಥ ಸುಸಂದರ್ಭ. ಸೇರಿರುವಂಥ ಎಲ್ಲರನ್ನ ಆತ್ಮೀಯವಾಗಿ ಮೊದಲಿಗೆ ಪ್ರೀತಿಪೂರ್ವಕವಾಗಿ ಈ ಸಂಭ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಹೇಳಿ ಕೇಳಿ ನಾವೆಲ್ಲರೂ ಉಡುಪಿಯ ಅನಂತೇಶ್ವರನ ಅನುಗ್ರಹ ಇರುವ ಶ್ರೀಕೃಷ್ಣನ ನಾಡಿನಲ್ಲಿ ಸಮ್ಮಿಲನವಾಗಿದ್ದೇವೆ, ಜೊತೆಯಾಗಿದ್ದೇವೆ. ಅನಂತೇಶ್ವರನ ಶಿವನ ಡಮರಿನ ನಾದದೊಂದಿಗೆ, ಶ್ರೀಕೃಷ್ಣನ ಕೊಳಲಿನ ನಿನಾದದೊಂದಿಗೆ ನಮಗೆ ಶ್ರೀರಕ್ಷೆಯಾಗಲಿ ಹಾರೈಕೆಯಾಗಲಿ ಎನ್ನುವ ಆಶಯದೊಂದಿಗೆ ಸಾಂಸ್ಕೃತಿಕ ವೇದಿಕೆಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸೇರಿರುವಂಥ ಎಲ್ಲ ಬಂಟ ಬಂದವರು ತಮ್ಮ ಎರಡೂ ಕೈಯನ್ನು ಒಗ್ಗೂಡಿಸಿ ಒಂದು ಜೋರಾದಂಥ ಕೈ ಚಪ್ಪಾಳೆಯೊಂದಿಗೆ ಈ ಸಂಭ್ರಮದ ವೇದಿಕೆಗೆ ಅದ್ಧೂರಿ ಚಾಲನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಿಶೇಷವಾಗಿ ಸಾಂಸ್ಕೃತಿಕ ನೃತ್ಯ ವೈಭವ, ನೃತ್ಯ ಸ್ಪರ್ಧೆಯ ಚಾಲನೆಯನ್ನು ಈ ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ. ಮೊದಲಿಗೆ ಈ ವೇದಿಕೆಯಲ್ಲಿ ನಮ್ಮ ತೀರ್ಪುಗಾರರ ಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ತೀರ್ಪುಗಾರಿಕೆಯ ಉನ್ನತ ಪೀಠವನ್ನು ಅಲಂಕಾರ ಮಾಡಲಿಕ್ಕಿರುವಂಥ ಮೂವರ ಪೈಕಿ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥ ಮಾನಸಿ ಸುಧೀರ್ ಮೇಡಮ್ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ತೀರ್ಪುಗಾರರು ಪ್ರಥಮ ಪ್ರಸಾದ್ ರಾವ್ ಮೇಡಮ್, ತಾವು ಕೂಡ ವೇದಿಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದರೊಂದಿಗೆ ತೀರ್ಪುಗಾರಿಕೆಯಲ್ಲಿ ನಮ್ಮೊಂದಿಗೆ ಜೊತೆ ಆಗ್ತಾ ಇರುವವರು ದಿಲೀಪ್ ಶೆಟ್ಟಿ, ತಮಗೂ ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ನಾನು ನೀಡ್ತಾ ಇದ್ದೇನೆ. ಇವರಿಗೆ ಶಾಲಿನ ಗೌರವದೊಂದಿಗೆ ವೇದಿಕೆಯಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಗೌರವವನ್ನು ನೀಡ್ತಾ ಇದ್ದೇವೆ. ಮೊದಲಿಗೆ ಮಾನಸಿ ಸುಧೀರ್ ಇವರ ಸಂಕ್ಷಿಪ್ತವಾದಂಥ ಪರಿಚಯವನ್ನು ಸೇರಿರುವ ತಮ್ಮೆಲ್ಲರ ಮುಂದಿಡುವಂಥ ಸಮಯ. ನಮ್ಮೊಂದಿಗೆ ಕವಿತಾ ಪಕಳ ಅವರ ಪರಿಚಯವನ್ನು ಸೇರಿರುವಂಥ ಎಲ್ಲ ಬಂಟ ಬಂಧುಗಳ ಮುಂದೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಾಂಸ್ಕೃತಿಕ ನಗರಿ ರಜತ ಪೀಠದ ಉಡುಪಿಯ ಪ್ರತಿಭಾನ್ವಿತ ಕಲಾಕುಸುಮ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ವಿಮರ್ಶಕ,
ಮುರಳೀಧರ ಉಪಾಧ್ಯಾಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮನೆ ಮಾತಾದ ನಿವೃತ್ತ ಶಿಕ್ಷಕಿ ಶಾರದಾ ಉಪಾಧ್ಯಾಯ ದಂಪತಿಗಳ ಪುತ್ರಿ ಪ್ರತಿಭಾನ್ವಿತ ಕಲಾವಿದ ಸುಧೀರ್ ರಾವ್ರ ಮನದೊಡತಿ. ಕನ್ನಡ ಕವನಗಳ ವಿಶೇಷ ರೀತಿಯ ಅಭಿನಯ ಪ್ರಸ್ತುತಿಗಳಿಂದ ಯೂಟ್ಯೂಬ್ ಮೂಲಕ ಅಭಿನಯ ಚತುರೆ. ನೃತ್ಯವನ್ನೇ ತನ್ನ ಉಸಿರಾಗಿಸಿಕೊಂಡು ಪ್ರಸಿದ್ಧ ಕಲಾ ಸಂಸ್ಥೆ ನೃತ್ಯ ನಿಕೇತನ ಕೊಡವೂರನ್ನು ಮುನ್ನಡೆಸುತ್ತಿರುವ ನೃತ್ಯ ವಿದುಷಿ. ಸಂಗೀತ, ಸಾಹಿತ್ಯ, ನಾಟಕ, ನೃತ್ಯ, ಚಲನಚಿತ್ರ ಹೀಗೆ ಹಲವಾರು ಲಲಿತ ರಂಗಗಳಲ್ಲಿ ಮನೆ ಮಾತಾದ ಪ್ರತಿಭಾ ಸಂಪನ್ನೆ. ಜುಗಲ್ಬಂದಿಯ KD45, ಗೌರಿ ಕಲ್ಜಿಗ, ಯಾನ್ ಸೂಪರ್ ಸ್ಟಾರ್, ಕೃಷ್ಣಂ ಪ್ರಣಯ ಸಖಿ ಹೀಗೆ ತೆರೆ ಕಾಣಲಿರುವ 10 ಹಲವಾರು ಚಲನಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸುತ್ತಿರುವ ಸಿನಿ ಕಲಾವಿದೆ. ಕಾಂತಾರ ಚಲನಚಿತ್ರದ ಕಮಲಕ್ಕನಾಗಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫಿಮೇಲ್ ವಿಭಾಗದಲ್ಲಿ ಚಿತ್ತಾರ ಸ್ಟಾರ್ ಅವಾರ್ಡ್ 2023 ತನ್ನ ಮುಡಿಗೇರಿಸಿಕೊಂಡ ಖ್ಯಾತ ಚಲನಚಿತ್ರ ಕಲಾವಿದೆ. ನಿಮ್ಮೆಲ್ಲರ ಅಭಿಮಾನಪೂರ್ವಕವಾದ ಚಪ್ಪಾಳೆಯೊಂದಿಗೆ ವಿಶ್ವ ಬಂಟ ಕಲೋತ್ಸವದ ತೀರ್ಪುಗಾರಿಕೆಯ ಪೀಠಕ್ಕೆ ಅಭಿಮಾನಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಲ್ ಮಾನಸಿ ಸುಧೀರ್ ತೀರ್ಪುಗಾರಿಕೆಯಲ್ಲಿ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಸೇರುವೆಲ್ಲರ ಮುಂದೆ ಅವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ತೀರ್ಪುಗಾರಿಕೆಯಲ್ಲಿ ಜೊತೆ ಆಗ್ತಾ ಇರುವ ಇನ್ನೋರ್ವರು ಪ್ರಥಮ ಪ್ರಸಾದ್ ರಾವ್. ನಾವೆಲ್ಲರೂ ಕನ್ನಡ ಸಿನಿಮಾದಲ್ಲಿ ನೋಡಿರುವಂಥ ಖ್ಯಾತ ನಟಿ ವಿನಯ್ ಪ್ರಸಾದ್ ಇವರ ಸುಪುತ್ರಿ. ಇವರ ಒಂದು ಪರಿಚಯವನ್ನು ಸೇರಿರುವಂಥ ಎಲ್ಲರ ಮುಂದೆ ಇಡುವಂಥ ಸಂದರ್ಭ ಕವಿತಾ ಪಕಳ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರಥಮ ಪ್ರಸಾದ್ ರಾವ್ ನಟಿ, ನೃತ್ಯಗಾರ್ತಿ, ನಿರೂಪಕಿಯಾಗಿ ನಾಡಿನಾದ್ಯಂತ ಚಿರಪರಿಚಿತರಾಗಿರುವ ಹೆಸರು. ಕಳೆದ 13 ವರ್ಷಗಳಿಂದ ತನ್ನನ್ನು ಸಾಂಸ್ಕೃತಿಕ ಲೋಕದಲ್ಲಿ ತೊಡಗಿಸಿಕೊಂಡಿರುವ ಇವರು ಭಕ್ತಿ ಪ್ರಧಾನವಾದ, ಅದರಲ್ಲೂ ದೇವಿಯ ಪಾತ್ರಕ್ಕೆ ಜೀವ ತುಂಬಿದವರು. ದೇವಿ, ಮಹಾದೇವಿ, ಬೊಂಬೆ ಆಟವಯ್ಯ, ಮನಸ್ಸಲ್ಲೇ ನೀನೆ, ಒಲವಿನ ನಿಲ್ದಾಣ, ಲಕ್ಷ್ಮೀನಾರಾಯಣ ಮುಂತಾದ ಅನೇಕ ಧಾರಾವಾಹಿಗಳಲ್ಲಿ ಜೀವ ತುಂಬಿದ್ದಾರೆ. ನೃತ್ಯ ರಂಗದಲ್ಲಿ, ಅದರಲ್ಲೂ ಕಥಕ್ನಲ್ಲಿ ವಿದ್ವತ್ತನ್ನು ಪೂರೈಸಿದ ಇವರು ದೇಶದ ವಿವಿಧ ನೃತ್ಯ ಪ್ರಕಾರಗಳಲ್ಲಿ ತನ್ನ ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ. ಸುಮಾರು 300ಕ್ಕಿಂತಲೂ ಅಧಿಕ ಪ್ರದರ್ಶನಗಳನ್ನು ದೇಶದ ವಿವಿಧ ಕಡೆಗಳಲ್ಲಿ ನೀಡಿದ ಅನುಭವಿ. ವಿಶ್ವ ಬಂಟ ಕಲೋತ್ಸವದ ತೀರ್ಪುಗಾರಿಕೆ ಪೀಠಕ್ಕೆ ಪ್ರೀತಿಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಥಮ ಪ್ರಸಾದ್ ರಾವ್ ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ನಮ್ಮೊಂದಿಗೆ ತೀರ್ಪುಗಾರಿಕೆಯಲ್ಲಿರುವಂಥ ಇನ್ನೋರ್ವ ಯುವ ಕಲಾವಿದರು ದಿಲೀಪ್ ಶೆಟ್ಟಿ. ತಾವೆಲ್ಲರೂ ಸೀರಿಯಲ್ನಲ್ಲಿ ನೋಡಿದಂಥ ಚಿರಪರಿಚಿತವಾಗಿರುವಂಥ ಮುಖ. ಇವರ ಪರಿಚಯವನ್ನು ಸೇರಿರುವಂಥ ಎಲ್ಲರ ಮುಂದೆ ಇಡ್ತಾ ಇದ್ದಾರೆ ಕವಿತಾ ಪಕಳ. ದಿಲೀಪ್ ಶೆಟ್ಟಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ದುಬೈಯ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿ ರೂಪದರ್ಶಿಯಾಗಿ ತನ್ನ ಪ್ರವೃತ್ತಿಯನ್ನು ಮುಂದುವರಿಸಿದವರು. ಸ್ವದೇಶಕ್ಕೆ ಮರಳಿದ ನಂತರ ವಿದ್ಯೆ ವಿನಾಯಕ ಎಂಬ ಕನ್ನಡ ಧಾರಾವಾಹಿಯ ಮೂಲಕ ನಟಿಸಿದ ಇವರು ನಂತರ ತಮಿಳು ಧಾರಾವಾಹಿಯಲ್ಲಿ ತನ್ನ ನಟನಾ ಚಾತುರ್ಯವನ್ನು ತೊಡಗಿಸಿಕೊಂಡು ಕನ್ನಡದ ರಾಬರ್ಟ್ ಚಲನಚಿತ್ರದಲ್ಲಿ ನಟಿಸಿದ ಅನುಭವಿ. ಕನ್ನಡದ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ನೀನಾದೇನಾ ಧಾರಾವಾಹಿಯ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ಪ್ರತಿಭಾವಂತರು ಇವರು. ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಯೊಂದಿಗೆ ವಿಶ್ವ ಬಂಟ ಕಲೋತ್ಸವದ ತೀರ್ಪುಗಾರಿಕೆಯ ಗದ್ದುಗೆಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಹಲೋ ದಿಲೀಪ್ ಶೆಟ್ಟಿ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಮೂವರು ತೀರ್ಪುಗಾರರು ಕೂಡ ತೀರ್ಪುಗಾರಿಕೆಯ ಉನ್ನತ ಪೀಠವನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸೇರ್ದಿನ ಅಂಚಿತನ ಮಾತೆಲ್ಲ 3 ಜನಕ್ಕೊಂದು ಜೋರೈನ ಅಂಚಿತನ ಕೈತಾಟಿದ ಗೌರವವನ್ನು ಸಲ್ಲಿಕೆ ಮನ್ಪಡು. ಹಾಗೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ವಿವಿಧ ಬಂಟರ ಸಂಘಗಳ ಗಮನಕ್ಕೆ ದಯವಿಟ್ಟು ಗಮನಿಸಿ, ತಾವು ವೇದಿಕೆಗೆ ಬರುವ ಮುಂಚಿತವಾಗಿ 1 ಬೆಲ್ಲನ್ನು ನಾವು ಕೊಡ್ತೇವೆ. ಅದು 2 ನಿಮಿಷದ ಅವಧಿ. ಅಂದರೆ ಈ 2 ನಿಮಿಷದಲ್ಲಿ ತಾವು ರಂಗ ಸಿದ್ಧತೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಈ ಸಮಯವನ್ನು ವಿನಿಯೋಗಿಸ್ಬೋದು. ಆ 2 ನಿಮಿಷದ ಅವಧಿ ಮುಗಿದ ನಂತರ ಮತ್ತೊಂದು ಬೆಲ್ಲನ್ನು ನಾವು ಕೊಡ್ತೇವೆ. ಆ ಬೆಲ್ ಆದ ತಕ್ಷಣ ವೇದಿಕೆಗೆ ಬಂದು ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕೆ ತಾವೆಲ್ಲರೂ ಪ್ರಾರಂಭಿಸಬೇಕು. ಹಾಗೆ ತಮ್ಮ ಪ್ರದರ್ಶನದ ಕೊನೆಯಲ್ಲಿ ಮತ್ತೊಂದು ಬೆಲ್ಲನ್ನು ನಾವು ನೀಡ್ತೇವೆ. ಆಗ ಅದು ಕೊನೆಯ ಬೆಲ್ಲಾಗಿರ್ತದೆ. ಇದು ತಮ್ಮೆಲ್ಲರ ಗಮನಕ್ಕೆ. ಹಾಗೆ ಯಾರು ಕೂಡ ಸಮಯ ಪಾಲನೆಯನ್ನು ಮಾಡದೇ ಇರ್ತಾರ ಅವರಿಗೆ ಒಂದು ಋಣಾತ್ಮಕ ಅಂಕವನ್ನು ನೀಡಲಾಗ್ತದೆ. ತಾವೆಲ್ಲರೂ ಪಾಲ್ಗೊಳ್ಳುವವರು ಇದನ್ನು ಗಮನಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅಂಚನೆ ಕಾಂಪಿಟೇಷನ್ ಪಾಲ್ದಿತ್ತು ಅನ್ನೋ ಅಂಚೆತಿನ ಮಾತೇರ್ನಲ್ಲ ಗಮನಗ ಕಾರ್ಯಕ್ರಮದ ಸುರುಕು ಒಂಜಿ ಬೆಲ್ಲನು ಕೊರ್ಪ. ಆ ಬೆಲ್ 2 ನಿಮಿಷದ ಅವಧಿ ಪಂಡ ನಿಕ್ಲೆಗೆ ವೇದಿಕೆಡೆ ರಂಗ ಸಜ್ಜು ಪಂಡ ಊಲ ಪರಿಕರ ಕಂತದಿಯರ ನೃತ್ಯಗೆ ತಯಾರಾಯರಿಗೆ ಅವಕಾಶ ಉಂಡು. ಆ 2 ನಿಮಿಷದ ಅವಧಿ ಆಯ್ನ ಕೂಡ್ಲೆ ಕುಡೊಂಜಿ ಬೆಲ್ಲನು ಕೊರ್ಪ. ಆ ಬೆಲ್ ಆಯ್ನಡೆಗೆ ನಮ್ಮ ವೇದಿಕೆ ನಿಕಲ ಪ್ರದರ್ಶನ ನಿಕಲು ಸುರುಮನ್ಪಡು. ಸುರುಮಂತ್ ಆಯ್ನ ಹಿಡಿದು ಬೊಕ್ಕ ನಿಕಲ ಪ್ರದರ್ಶನ ಅಕೇರಿ ಅನ್ನಗ ಕುಡಂಜಿ ಬೆಲ್ಲ ನಮ್ಮ ಕೊರ್ಪ. ಅಪಗ ನಿಕಲ ಪ್ರದರ್ಶನ ನಿಕಲು ಖಂಡಿತವಾದ
ಬದಲ ಉಂತ ಒಡ ಹಾಕೊಂಡು 2+6 ಒಟ್ಟು 2 ನಿಮಿಷದ ಅವಕಾಶ ಪ್ರತಿ ತಂಡಗೆ ಮಾತೆರ್ಲೊಂದಿನ ಗಮನಿಸೋಡು ಬಂದು ವಿನಂತಿನ ಮಲ್ತೊಂದಿಲ್ಲ ಅಂಚನೆ ವೇದಿಕೆ ಬರ್ಪಿನ ಅಂಚೆತಿನ ಪ್ರತಿ ತಂಡದ ಗಮನಗೆ ವೇದಿಕೆದ ರೈಟ್ ಸೈಡ್ ಬತ್ತದು ಲೆಫ್ಟ್ ಸೈಡ್ ಎಕ್ಸಿಟ್ ಆವಡು ನಿಕಲ ಊಲ ಮಲ್ಲ ಪರಿಕರತ್ತನ ನಮ್ಮೊಟ್ಟಿಗೆ ವೇದಿಕೆಡ್ ಹಿನ್ನೆಲೆ ಸಹಕಾರ ಮಲ್ಪುನ ಅಂಚೆತಿನ ತಂಡ ಉಂಡು ಏರ್ಲ ವೇದಿಕೆದ ಲೆಫ್ಟ್ ಸೈಡ್ ಎಕ್ಸಿಟ್ ಎಂಟ್ರಿ ಅರೆಜ್ಜಿ ಪ್ರತಿ ಊರಿಲ ವೇದಿಕೆದ ಲೆಫ್ಟ್ ಸೈಡ್ ಎಕ್ಸಿಟ್ ಆವಡು ಪಿದೇ ಪೋಪಿನಕುಲು ಲೆಫ್ಟ್ ಸೈಡ್ ಎಕ್ಸಿಟ್ ಆವಡು ಬಂದು ವಿನಂತಿನ ಮಲ್ತೊಂದಿಲ್ಲ ಬೈದಿನ ಅಂಚೆತಿನ ಮಾತೆರೆಗಳ ಬೊಕ್ಕರ ಆತ್ಮೀಯ ಅಂಚೆತಿನ ಸ್ವಾಗತನ ಸಲ್ಲಿಕೆ ಮಲ್ತೊಂದು ಸಾಂಸ್ಕೃತಿಕ ಸೌರಂಭದ ಸಂಭ್ರಮದ ವೇದಿಕೆಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷರು ಚಂದ್ರಶೆಟ್ಟಿ ರಂಗೋಲಿ ಇವರ ಸಂಚಾಲಕತ್ವದಲ್ಲಿ ಹಾಗೆ ಖ್ಯಾತ ಸಂಘಟಕ ಕರ್ನೂರು ಮೋಹನ್ ರೈ ಇವರ ಸಹ ಸಂಚಾಲಕತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ರೂಪುರೇಷೆಗೊಂಡಿದ್ದು ಮೊದಲೇ ತಂಡವನ್ನ ಈಗ ವೇದಿಕೆಗೆ ನಾವು ಆತ್ಮೀಯವಾಗಿ ಬರಮಾಡಿಕೊಳ್ಳುವಂತ ಸಂದರ್ಭ. ಮೊದಲೇ ತಂಡ ಮೊದಲನೇ ಸ್ಪರ್ಧಿಯಾಗಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಮೈಸೂರು ಬಂಟರ ಸಂಘ. ತಮ್ಮೆಲ್ಲರೊಂದು ಜೋರಾದಂತಹ ಕೈ ಚಪ್ಪಾಳೆಯೊಂದಿಗೆ ಮೊದಲನೇ ತಂಡವನ್ನ ವೇದಿಕೆಗೆ ನಾನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದ. ಹಲೋ, ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಅನಗತ್ಯವಾಗಿ ನಮ್ಮ ಗಣ್ಯರಿರುವಂಥ ಜಾಗದಲ್ಲಿ ತಾವ್ಯಾರು ಸುತ್ತಾಡಬಾರ್ದು. ಹಾಗೆ VIP ಗಳಿಗೆ ಕಾಯ್ದಿರಿಸಿದಂಥ ಜಾಗವನ್ನು ಅವರಿಗಾಗಿ ತಾವು ತೆರವು ಮಾಡಿಕೊಡ್ಬೇಕು. ನಮ್ಮ ಸಾಕಷ್ಟು ದೇಶ ವಿದೇಶದಿಂದ ಗಣ್ಯರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವೆಲ್ಲರೂ ಜೊತೆಯಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಜೊತೆಯಾಗಿ ಪಾಲ್ಗೊಳ್ಳೋಣ ಎನ್ನುವಂಥ ವಿನಂತಿಯನ್ನು ಮೊದಲಿಗೆ ನಾನು ಮಾಡ್ತಾ ಇದ್ದೇನೆ. ಮೈಸೂರು ತಂಡ ಸಜ್ಜಾಗ್ತಾ ಇದೆ ವೇದಿಕೆಯಲ್ಲಿ. ಮೈಸೂರು ಬಂಟರ ಸಂಘ, ನಿಮ್ಮ ಪ್ರದರ್ಶನದ ಸಮಯ ಆರಂಭ. ನಾ ಮೇಲಂದಾರು ನೀ ಕೀಳಂದಾರು ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ಕಾಲ. ಮಾಯಗಾರನ